ಕೊರೋನಾ ಸೋಂಕುಡು ಮರಣ ಪಡೆಯಿನಕ್ಲೆನು ಗೌರವಯುತವಾದ ಶವ ಸಂಸ್ಕಾರ ನಡಪಾವಡು ಪಂಪಿನ ಆಲೋಚನೆಡು PFI ಸಂಘಟನೆದ ಜವಣೇರು ಹಿರಿಯಕಲ್ಲ ಮಾರ್ಗದರ್ಶನವನ್ನು ಪಡೆಯೊಂದು ಜಿಲ್ಲಾಡಳಿತದ ಒಪ್ಪಿಗೆಡು ಶವ ಸಂಸ್ಕಾರ ವಿಧಿಕ್ಲೆನು ಇತ್ತೆ ನಡಪಾವೊಂದುಲ್ಲೇರು ಇಂದೇನು ನಮ್ಮ ಕೇಂದ್ರ ತೂತ ಕೊರೋನಾ ಸೋಂಕುಡು ಮರಣ ಪಡೆಯಿನಕಲ್ಲ ಶವ ಸಂಸ್ಕಾರಗಳ ಅಡ್ಡಿಪಡಿಸಾಯನ ಘಟನೆ ಇಲ್ಲದಕ್ಕುಲ್ಲ ಕೈತಲು ಬರಿಯರೆ ಹಿಂಜರಿಕೆ ಇಲ್ಲದಕ್ಲೆಗೂ ಒಪ್ಪೆಯರೆ ಜಿಲ್ಲಾಡಳಿತಲ ತಯಾರಿ ಜಂದಿನ ಪೊರ್ತುಡು ಇಂಚ ಕೊರೋನಾದ ಸೋಂಕು ತಗಲ್ದು ಮರಣ ಪಡೆಯಿನಕಲ್ಲ ಶವ ಸಂಸ್ಕಾರಲ ಸರಿಯಾದ ಆವಂದಿನ ಪೊರ್ತುಡು PFI ಸಂಘಟನೆದ ಜವಣೇರು ಇಂಚಿನೊಂಜಿ ಸಾಹಸ ಮಾನವೀಯ ಮೌಲ್ಯನು ಸಾರುನ ಬೇಲೆಗೆ ದುಂಬಾಯಿರು ಜಾತಿ ಮತ ಧರ್ಮ ತೂವಂದೆ ಆಯಾಯ ಜಾತಿ ಧರ್ಮದ ವಿಧಿ ಪ್ರಕಾರ ಮರಣ ಪಡೆಯಿನಕ್ಲೆಗೆ ಗೌರವಯುತವಾದ ಶವ ಸಂಸ್ಕಾರ ನಡಪಾಯಿನ ಹೆಗ್ಗಳಿಕೆ ಮೊಕ್ಲಿಗೆ ಸಂದುಡು ಅಲ್ಲ ಇನ್ನರ್ ಲೈಟ್ ಇಂತಲ್ಲ അവിടെ ಮೆಲ್ಲ ಆ ಸೈಡ್ ಮೆಲ್ಲ ಅದು ಆರು നടക്കರು ಬಾಬು ಜಾಗ್ರತೆ ಸೈಡ್ ಜಾಗ್ರತೆ ಸೈಡ್ ಅಬ್ಸರ್ವ್ ಹಾಕರು ಮೆಲ್ಲ 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 ಅದಕ್ಕೆ ಕೈಲಿ ಅದಕ್ಕೆ ಅಲ್ಲ ಒರೇ ಪಲ್ಲ ಬಿಡ್ರು لا إله إلا الله أدو شلرا دو إيش عنده ಕಾಲ್ ಜಾರು ಮೇಲೆ
إله إلا الله لا إله إلا الله لا إله إلا الله لا إله إلا الله لا إله إلا ಅಣಿಪು ತಾಲಿಪುರ ಇಂಚಿನೊಂಜಿ ಶವ ಸಂಸ್ಕಾರನು ಇಂಚಾಗಿ ನಡಪಾಯಿನ ಪೊರ್ತುಡು PFI ಸಂಘಟನೆದ ಸಂಘಟಕರು ಅಬ್ದುಲ್ ರಜಾಕ್ ಪಾತೆರೊಂದು ಕೆಲವು ಕಡೆಟ್ ಸೋಂಕಿತ ವ್ಯಕ್ತಿಲೆನ ಶವ ಸಂಸ್ಕಾರ ನಡಪಾಯಿನೆನ್ನು ತೂದು ಮನಸ್ಸಿಗೆ ಬೇಜಾರಾದು ಇಂಚಿನೊಂಜಿ ತೀರ್ಮಾನಕ್ಕೆ ಬತ್ತ ಇಂದಕ್ಕೆ ಜನಜಾಗೃತಿ ಮಲ್ತೊಂದು ಹಿರಿಯರನ ಮಾರ್ಗದರ್ಶನ ಒಪ್ಪಿಗೆಲ್ಲ ಪಡೆಯೊಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಾದು ಆರೋಗ್ಯ ಇಲಾಖೆದ ಮಾರ್ಗದರ್ಶನದ ಪ್ರಕಾರ ಮಾತಾ ರೀತಿಯ ಸುರಕ್ಷಾ ಕ್ರಮಗಳನ್ನು ಮಲ್ತೊಂದು ಸಲಕರಣೆಯನ್ನು ಜೋಡಿಸಾವೊಂದು ಆಜಿ ಜನತಾ ತಂಡದ ಲೆಕ್ಕ ಇರುವ ತಂಡಗಳನ್ನು ರಚನೆ ಮಲ್ತದ ಜನಕುಲ್ನ ಒಟ್ಟಿಗೆ ನಮ್ಮ ಉಲ್ಲಾ ಪಂಪಿನ ಧೈರ್ಯನು ಕೊರೊಂದು ಕೊರೋನಾದ ಪೋಡಿಗೆಯನ್ನು ದೆತ್ತಿ ಕಳೆದು ಜನಕುಲಿಗೆ ತಿಳುವಳಿಕೆಯನ್ನು ಮೂಡಿಸಾದು ಗೌರವಯುತವಾದ ಶವ ಸಂಸ್ಕಾರ ಮಂತೊಂದುಲ್ಲ ಪಂಡದು ಅಬ್ದುಲ್ ರಜಾಕ್ ಫಲಬು ಕೊರಿಯರು. ಆ್ಯಕ್ಚುಲಿ ನಾವು ಮೊದಲೇ ವರ್ಕ್ಶಾಪ್ ಮಾಡಿದ ಕಾರಣದಿಂದ ಮೊದಲೇ ಒಂದು ಪೂರ ತಯಾರಿ ಇದ್ದ ಕಾರಣದಿಂದ ನಮಗೆ ಇದು ಸಂದಿಗ್ಧ ಅಂತ ಅನ್ನಿಸ್ಲೇ ಇಲ್ಲ, ನಮಗೆ ಇದು ಗೊಂದಲ ಅಂತ ಅನ್ನಿಸ್ಲೇ ಇಲ್ಲ. ಗೊಂದಲ ಹೊರಗಿನವರಿಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಮನೆ ಮಂದಿಯನ್ನು ಯಾವ ರೀತಿ ನಾವು ನಂಬಿಸಬೇಕು ಅವರಿಗೂ ಕೂಡ ಭಯ ಇತ್ತು. ಸ್ವಂತ ತಂದೆ ತಾಯಿಯರ ಶವ ಇದ್ದರೆ ಅಲ್ಲೂ ಕೂಡ ಬರದ ಒಂದು ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭಗಳಲ್ಲಿ ಅವರಲ್ಲಿ ನಾವು ಅವೇರ್ನೆಸ್ಸನ್ನು ನಾವು ಮಾಡಿದೆವು, ಏನೂ ಇಲ್ಲ ಅಂತ ಹೇಳಿಕೊಂಡು. ಆದರೆ ಇವಾಗ ಅದು ಬೆಸ್ಟ್ ಅಂತ ಹೇಳ್ಬೋದು. ಮೊದಲಿಂದ ಆ ಮೆಂಟಾಲಿಟಿ ಚೇಂಜ್ ಆಗಿದೆ, ಭಯ ದೂರ ಆಗಿದೆ, ಜನರು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ ಒಂದು ಮಾಹೋಲ್ ಉಂಟು, ವಾತಾವರಣ ಇವಾಗ ಉಂಟಾಗಿದೆ. ಇವಾಗ ಇದರಲ್ಲಿ ಪ್ರಾಬ್ಲಮ್ ಇಲ್ಲಿ ಅಂತ ಅನಿಸ್ತದೆ. ಫಸ್ಟಿಗೆ ಇದ್ರ ಬಗ್ಗೆ ಸ್ಟಡಿ ಮಾಡಿದೆ, ನಾವು ವಾಲಂಟಿಯರಿಗೆ ಸ್ಟಡಿ ಮಾಡಿದ್ದೆವು ಪಾಪ್ಯುಲೇಷನ್ ಅಂತ. ಮಾಡಿದ ನಂತರ ಅದು ಗೊತ್ತಾಯಿತು, ಇಲ್ಲಿ ಹೇಳಿದರು WHO ಹೇಳಿತು, ನಂತರ ಇಂಡಿಯಾದ ಸರ್ಕಾರ ಕೂಡ ಹೇಳಿತು ಇಲ್ಲಿ ಕೂಡ ಏನಾಗ್ತದೆ ಸಾಮಾಜಿಕ ಪ್ರಸಾರ ಆಗ್ತದೆ ಅಂತ ಹೇಳಿಕೊಂಡು. ಆವಾಗ ನಾವೇನು ಮಾಡಿದೆ ಅಂತ ಹೇಳಿದರೆ ಇದರ ಪ್ರಿಕಾಷನ್ಸ್ಗಳು ಏನು ಅಂತ ಹೇಳಿಕೊಂಡು ಫಸ್ಟಿಗೆ ಏನು ಮಾಡಿದೆ ಅಂತ ಹೇಳಿದರೆ ಯಾವ ರೀತಿಯಾಗಿ ಅವೇರ್ನೆಸ್ಸನ್ನು ಕೊಡ್ಬೋದು ಅಂತ ಹೇಳಿಕೊಂಡು, ಜನರನ್ನು ಭಯಪಡಿಸದೆ ಯಾವ ರೀತಿಯಾಗಿ ಇದನ್ನು ಜನರನ್ನು ಅವೇರ್ನೆಸ್ ಮಾಡ್ಬೋದು ಅಂತ ಒಂದನೇದಾಗಿ. ಎರಡನೇದಾಗಿ ಡೆತ್ ಆದರೆ ಏನು ಮಾಡಬೇಕು ಅಂತ ಹೇಳಿಕೊಂಡು ಅದು ಕೂಡ ಏನಂತ ಹೇಳಿದರೆ ಆರೋಗ್ಯ ಇಲಾಖೆಯ ಏನು ಅವರು ಗೈಡ್ಲೈನ್ ಕೊಡ್ತಾರೆ, ಜಿಲ್ಲಾಡಳಿತದಿಂದ ಸೇರಿಕೊಂಡು ಏನನ್ನ PP ಕಿಟ್ ಇಟ್ಟುಕೊಂಡೇ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಯಾವ ರೀತಿ ಅದನ್ನು ಸಂಸ್ಕಾರ ಮಾಡ್ಬೋದು, ಇಲ್ಲ ದಫನ್ ಮಾಡ್ಬೋದು ಅಂತ ಹೇಳಿಕೊಂಡು. ಆವಾಗ ಎಲ್ಲ ಕಡೆಗಳಲ್ಲೂ ಕೂಡ ಸುಮಾರು ಇಂಡಿಯಾದಲ್ಲಿ ನಾವು ಅತ್ಯಂತ ಹೆಚ್ಚು ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ಬೋದು, ಟೋಟಲ್ ಇಂಡಿಯಾದಲ್ಲಿ ಒಂದು 500 ಈ ರೀತಿಯ ಶವ ಸಂಸ್ಕಾರಗಳನ್ನು ದಫನ್ಗಳನ್ನು ನಾವು ಮಾಡಿದ್ದೇವೆ. ಅದರ ಕರ್ನಾಟಕದಲ್ಲಿ ಮಾತ್ರ 200 ಶವ ಸಂಸ್ಕಾರ ಮಾಡಿದ್ದೇವೆ. ಅದರಲ್ಲೂ ಬ್ಯಾಂಗ್ಳೂರು, ಅದೇ ರೀತಿ ರಾಮನಗರ, ಅದೇ ರೀತಿ ಮಂಡ್ಯ, ಶಿವಮೊಗ್ಗ, ಇದರಲ್ಲಿ ಮುಸ್ಲಿಮೇತರರ, ಅದರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳು ಕೂಡ ಇದ್ದಾರೆ, ಸಹೋದರ ಸಮುದಾಯದ ಆ ಸಂಸ್ಕಾರಗಳನ್ನು ಕೂಡ ಅವರ ಸಂಸ್ಕಾರ ರೀತಿಯಲ್ಲೇ ಮಾಡುವುದರಲ್ಲಿ ನಾವು ಮುಂದೆ ಬಂದಿದ್ದೇವೆ.